ಪಟ್ಟದ ಮಂಚ ಅಂತೇಳಿ ಬಾರಾಡಿ ಬೀಡಿನ ಬಳ್ಳಾಲ ಮನೆತನದಲ್ಲಿ ಯಾರು ಹಿರಿಯರಿಗೆ ಪಟ್ಟ ಆಗ್ತದ ಅವರು ಇಲ್ಲಿ ಕೂತ್ಕೊಳ್ಬೇಕು, ಸಮಯ ಸಂದರ್ಭದಲ್ಲಿ ಕೂತ್ಕೊಳ್ಬೇಕು. ಹಾಗಾಗಿ ಬೇರೆಯವರು ಯಾರು ಇದರ ಮೇಲೆ ಕೂತ್ಕೊಳ್ಳುವ ಇದಿಲ್ಲ. ಜಾತ್ರೆ ಸಂದರ್ಭದಲ್ಲಿ ಇಲ್ಲಿ ತುಲಾಭಾರ ಆಗ್ತದೆ. ತಂತ್ರಿಗಳು ಮತ್ತೆ ಬಳ್ಳಾಳರು ಕೂತು ತುಲಾಭಾರ ಆಗುವವರಿಗೆ ಪ್ರಸಾದ ಕೊಟ್ಟು ನಮ್ಮ ಕಾರ್ಕಳ ತಾಲೂಕಿನ ರೆಂಜಾಳದ ಕಾಡಿನಿಂದ ಆಯ್ಕೆ ಮಾಡಿ ಕಡಿದು ತಂದಂತಹ ಈ ಧ್ವಜಮರ ಇತಿಹಾಸ, ದಕ್ಷಿಣ ಕನ್ನಡದ ಇತಿಹಾಸ ಬರೆದಂತಹ ಗುರುರಾಜ ಭಟ್ರ ಲೇಖನದಲ್ಲಿ ಈ ಸಂಪಿಗೆ ಮರಕ್ಕೆ 800 ವರ್ಷಗಳಾಗಿದೆ ಅಂತೇಳಿ ಅವರ ಇತಿಹಾಸದಲ್ಲೇ ಬರೆದಂತಹ ಇತಿಹಾಸ ಪುಸ್ತಕದಲ್ಲಿ ಉಂಟು. ಆಗಲೇ ಹೇಳಿದ ಹಾಗೆ 2 ದೇವರು ಉತ್ಸವಕ್ಕೆ, ಈಶ್ವರ ಮತ್ತೆ ಪಾರ್ವತಿ. ಪರೀಕ್ಷೆ ಮಾಡುವುದಕ್ಕಾಗಿ ಮಧ್ವಾಚಾರ್ಯರು ಕಿರುಬೆರಳನ್ನು ನೆಲಕ್ಕೆ ಒತ್ತಿ ಹಿಡಿದುಕೊಂಡ್ರಂತೆ. ನಿಮಗಷ್ಟು ಶಕ್ತಿ ಉಂಟು ಅಂತ ಆದ್ರೆ ನನ್ನ ಕಿರುಬೆರಳುಗಳನ್ನು ಅಲುಗಾಡಿಸಿ ಅಂತ. ಆಗ ಅವರಿಂದ ಆಗಲಿಲ್ಲ. ಜಲಕ ಆಗಿ ಅದೇ ಮಠದಲ್ಲಿ ಇದು ಕೂತು ದೇವರಿಗೆ ವಿಶೇಷ ಪೂಜೆ ಆಗಿ ಮತ್ತೆ ದೇವರು ಈ ಭಾಗದಲ್ಲಿ ಈ ಮೆಟ್ಟಿಲಿನಲ್ಲಿ ಮೇಲೆ ಬರುವುದು. ದೇವಾಡಿಗರಿಂದ ಹಿಡಿದು ತಂತ್ರಿಗಳವರೆಗೆ ನಮ್ಮಲ್ಲಿ ಈಗಲೂ ದೇವರ ಎಲ್ಲ ಕೆಲಸ ಕಾರ್ಯಗಳಿಗೆ, ಉದಾಹರಣೆಗೆ ಪೂಜೆಯ ಸಂದರ್ಭದಲ್ಲಿ ದೋಲುಗಂಟೆ ಬಾರಿಸುವವರಾಗಬಹುದು, ಜೀಟಿಗೆ ದೀವಟಿಗೆ ಹಿಡಿಯೋರು ಇರಬಹುದು, ಅದೆಲ್ಲ ವಂಶ ಪಾರಂಪರಾಗತವಾಗಿ ಅವರ ಮನೆತನದ ಹಿರಿಯರು ಆ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅದೇ ಮನೆತನದವರು ಈಗಲೂ ಆ ಕೆಲಸ ಚಾಕರಿ ಮಾಡ್ತಾ ಬರ್ತಿದ್ದಾರೆ. ಈಗ ಈ ಭಾಗದಲ್ಲಿ ಅಣ್ಣಪ್ಪ ದೈವಸ್ಥಾನ, ಅಣ್ಣಪ್ಪ ಪಂಜುರ್ಲಿ ದೈವ ಕಾಂತಾವರ ಗ್ರಾಮಕ್ಕೆ ಸುಮಾರು ವರ್ಷಗಳ ಅದೇ ಆ ಇತಿಹಾಸ ಇರುವಂತಹ ಪ್ರದೇಶ. ಇಲ್ಲಿ ಕೆಲವರು ಕಥೆಯಲ್ಲಿ ಹೇಳ್ತಾರೆ, ಅದೆಲ್ಲ ನಾವು ಎಷ್ಟು ಸತ್ಯ ಅಂತ ಹೇಳಿ ಗೊತ್ತಿಲ್ಲ. ಗುರಿಗುತ್ತು ಎನ್ನುವಂತಹ ಒಂದು ಪ್ರದೇಶ ಉಂಟು, ಅಲ್ಲಿ ಆ ಭಾಗಕ್ಕೆ ಮೊದಲು ಬಂದದ್ದು ಅಂಥೇಳಿ ಹಂದಿಯ ರೂಪದಲ್ಲಿ ಬಂದದ್ದಂತೆ. ಆಮೇಲೆ ಈ ಪ್ರದೇಶದ ಎಲ್ಲ ಕೃಷಿ ಕಾರ್ಯಗಳಿಗೆಲ್ಲ ತೊಂದರೆ ಕೊಟ್ಟು ಕೃಷಿ ಭೂಮಿಯೆಲ್ಲ ಹಾಳು ಮಾಡಿದಾಗ ಹಂದಿ ಮತ್ತು ನಾನು ತಿಳಿದು ಯಾರು ಜ್ಯೋತಿಷ ಮೂಲಕವ ಎಲ್ಲ ತಿಳಿದವರಲ್ಲಿ ಕೇಳಿಕೊಂಡಾಗ ಹೀಗೆ ನಾನು ದೈವ, ನಾನು ಈ ಕ್ಷೇತ್ರದಲ್ಲಿ ನೆಲೆಯಾಗಬೇಕು ನನಗೆ ಅಂತ ಕೇಳಿಕೊಂಡಾಗ ಈಶ್ವರ ದೇವರ ಬಲಭಾಗದಲ್ಲಿ ನನಗೆ ನಿಲ್ಲುವುದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ದೈವದ ಪ್ರೇರಣೆಯಂತೆ ಅಣ್ಣಪ್ಪ ಪಂಜುರ್ಲಿ ಮೂಲ ದೈವ ಇದು. ಇದರ ಇನ್ನೊಂದು ಗುಡಿಯಲ್ಲಿ ನಮ್ಮ ರಥಬೀದಿಯಲ್ಲಿ ಇದೆ. ಆದರೆ ಇಲ್ಲಿ ವರ್ಷಕ್ಕೆ 2 ಬಾರಿ, ಒಂದು ಉತ್ಸವ ಸಂದರ್ಭದಲ್ಲಿ, ಇನ್ನೊಂದು ದೀಪಾವಳಿ ಸಂದರ್ಭದಲ್ಲಿ 2 ಬಾರಿ ದೈವಕ್ಕೆ ಕೋಲ ಆಗ್ತದೆ. ಅದನ್ನು ಕೂಡ ಕಟ್ಟುವವರು, ಇದಕ್ಕೆ ಸಂಪ್ರದಾಯಬದ್ಧವಾಗಿ ಕಟ್ಟುವವರು ನಮ್ಮ ಬಾರಾಡಿ ಬೀಡಿನ ಒಕ್ಕಲು ಶೇಖರ ಪರವ ಅಂತ. ಹಿಂದೆ ಅವರ ತಂದೆ ಅಜ್ಜನ ಕಾಲದಿಂದ ಅವರೇ ಬರ್ತಿದ್ದದ್ದು, ಅವರೇ ಈಗಲೂ ಕೋಲ ಕಟ್ತಾ ಇದ್ದಾರೆ. 2 ಬಾರಿ ಕೋಲ ಆಗ್ತದೆ, ಒಂದು ದೀಪಾವಳಿಯ ಸಂದರ್ಭದಲ್ಲಿ, ಇನ್ನೊಂದು ಜಾತ್ರೆಯ ನಾಡ್ದು ಸಂದರ್ಭದಲ್ಲಿ. ಹಾಗೆ ಬಹಳ ಕಾರಣಿಕದಿಂದ ಮೆರೆಯುತ್ತಿರುವಂತಹ ಅಣ್ಣಪ್ಪ ಪಂಜುರ್ಲಿ ದೈವದ ಭಕ್ತರು ಕೂಡ ಇಲ್ಲಿ ಇದ್ದಾರೆ. ಇದು ಪಟ್ಟದ ಮಂಚ ಅಂತೇಳಿ ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಬಾರಾಡಿ ಬೀಡಿನ ಬಳ್ಳಾಲ ಮನೆತನದಲ್ಲಿ ಯಾರು ಹಿರಿಯರಿಗೆ ಪಟ್ಟ ಆಗ್ತದ ಅವರು ಇಲ್ಲಿ ಕೂತ್ಕೊಳ್ಬೇಕು, ಸಮಯ ಸಂದರ್ಭದಲ್ಲಿ ಕೂತ್ಕೊಳ್ಬೇಕು. ಹಾಗಾಗಿ ಬೇರೆಯವರು ಯಾರು ಇದರ ಮೇಲೆ ಕೂತ್ಕೊಳ್ಳುವ ಇದಿಲ್ಲ. ಅದಕ್ಕೆ ಪ್ರತೀತಿಯಾಗಿ ನಾವೊಂದು ಹಿಂದಿನ ಬಳ್ಳಾಲರು ಪಟ್ಟ ಆದಂತಹ ಬಳ್ಳಾಲರು ಇರುವಂತಹ ಒಂದು ಸಾಂದರ್ಭಿಕ ಚಿತ್ರವನ್ನು ನಾವು ಗೋಡೆಯಲ್ಲಿ ಬಿಡಿಸಿದ್ದೇವೆ. ಅಲ್ಲಿ ಕಾಣುತ್ತಿರುವಂತಹ ಮೇಲೆ ಕಾಣುತ್ತಿರುವಂಥ 2 ಜನ ವ್ಯಕ್ತಿಗಳ ಭಾವಚಿತ್ರ ಉಂಟು. ನಮ್ಮ ಈಗಿನ ಧರ್ಮದರ್ಶಿಗಳು ಡಾಕ್ಟರ್ ಜೀವನ್ಧರ್ ಬಳ್ಳಾಳರ ಅವರು ಮಾವ ಪಾಂಡ್ಯರಾಜ್ ಬಳ್ಳಾಲ್ ಅಂತೇಳಿ, ಅವರ ಹಿರಿಯರು ಕುಮಾರಯ್ಯ ಬಳ್ಳಾಳರು ಅಂತೇಳಿ ಅಲ್ಲಿ ಇನ್ನೊಂದು ಚಿತ್ರವನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೆ ಈಗಲೂ ತುಲಾಭಾರ ಆಗುತ್ತಂತಹ ಈ ಜಾತ್ರೆ ಸಂದರ್ಭದಲ್ಲಿ ಇಲ್ಲಿ ತುಲಾಭಾರ ಆಗ್ತದೆ. ತುಲಾಭಾರ ಆಗುವಾಗ ತಂತ್ರಿಗಳು ಮತ್ತು ಬಳ್ಳಾಳರು ಕೂತು ತುಲಾಭಾರ ಆಗುವವರಿಗೆ ಪ್ರಸಾದ ಕೊಟ್ಟು ಮತ್ತು ತುಲಾಭಾರ ಆಗುವುದು ಅಂತಹ ಒಂದು ಶಕ್ತಿ ಉಂಟು. ಹಿಂದೆ ಎಲ್ಲ ಕೆಲವು ನ್ಯಾಯ ತೀರ್ಮಾನ, ಪಂಚಾತಿಗೆಗಳು, ಸತ್ಯ ಪ್ರಮಾಣಗಳು ಎಲ್ಲ ಆಗ್ತಿತ್ತು ಅಂತೇಳಿ ಹಿರಿಯರು ಹೇಳ್ತಾರೆ. ನಾವೆಲ್ಲ ಅದನ್ನು ನೋಡಲಿಲ್ಲ, ಇದೆಲ್ಲ ಹೇಳಿ ಕೇಳಿದಂಥ ಕೆಲವು ಕಥೆಗಳು. ಹಾಗೆ ಕ್ಷೇತ್ರಕ್ಕೆ ಮುಂದೆ ಹೋದಾಗ ಅದಂತಹ ಧ್ವಜಮರ ಈ ಧ್ವಜಮರ ಇದು 1985ರಲ್ಲಿ ಬ್ರಹ್ಮಕಲಶ ಆಗುವಾಗ ಹಾಕಿದಂತಹ ನೂತನ ಧ್ವಜಮರ. ಬಹಳ ಎತ್ತರ ಅಂತೇಳಿದರೆ ಇಲ್ಲಿಂದ ಸುಮಾರು 150 ಅಡಿ ಉದ್ದದ ಧ್ವಜಮರ, ಅಷ್ಟೇ ಆಳಕ್ಕೆ ಉಂಟು. ಇದು ನಮ್ಮ ಕಾರ್ಕಳ ತಾಲೂಕಿನ ರೆಂಜಾಳದ ಕಾಡಿನಿಂದ ಆಯ್ಕೆ ಮಾಡಿ ಕಡಿದು ತಂದಂತಹ ಈ ಧ್ವಜಮರ. ಹಾಗೆ ಮುಂದೆ ಕಾಣುವುದು 2 ಸಂಪಿಗೆ ಮರಗಳು.
ಈ ಸಂಪಿಗೆ ಮರಗಳು ನಮ್ಮ ಗುರುರಾಜ ಭಟ್ರ ಲೇಖನ ಇತಿಹಾಸ, ದಕ್ಷಿಣ ಕನ್ನಡದ ಇತಿಹಾಸ ಬರೆದಂತಹ ಗುರುರಾಜ ಭಟ್ರ ಲೇಖನದಲ್ಲಿ ಈ ಸಂಪಿಗೆ ಮರಕ್ಕೆ 800 ವರ್ಷಗಳಾಗಿದೆ ಅಂತೇಳಿ ಅವರ ಇತಿಹಾಸದಲ್ಲೇ ಬರೆದಂಥ ಇತಿಹಾಸ ಪುಸ್ತಕದಲ್ಲಿ ಉಂಟು. ಹಾಗಾಗಿ ಹಿಂದೆ 3 ಸಂಪಿಗೆ ಮರ ಇತ್ತು ಹೇಳ್ತಾರೆ. ಒಂದು ಮರವನ್ನು ಕಡಿದು ದೇವಸ್ಥಾನಕ್ಕೆ ಉಪಯೋಗ ಮಾಡಿದೆ. ಈ 2 ಮರಗಳು ಇನ್ನೂ ಉಂಟು. ವರ್ಷ ಪೂರ್ತಿ ಹೂ ಬಿಡುವಂತಹ ಸಂಪಿಗೆ ಮರ. ಯಾವ ದಿನಗಳಲ್ಲಿ ಯಾವ ತಿಂಗಳಲ್ಲಿ ಬಂದರೂ ಕೂಡ ಇದರಲ್ಲಿ ಸಂಪಿಗೆ ಹೂ ಉಂಟು. ಆದರೆ ಏಪ್ರಿಲ್ ಮೇ ತಿಂಗಳಲ್ಲಿ ಭಾಳ ಹೆಚ್ಚು ಆಗ್ತಿದೆ. ಬೇರೆ ಸಮಯದಲ್ಲೆಲ್ಲ ಅಪರೂಪಕ್ಕೆ 1-2 ಈಗಲೂ ನಾವು ಕಾಣಬಹುದು. ಈವಾಗಲೂ ಕಾಣಬಹುದು ನಾವು ಸಂಪಿಗೆ ಹೂವನ್ನು. ಹಾಗೆ ಯಾವ ಸಂದರ್ಭದಲ್ಲಿ ಬರೆದರೆ ಯಾವ ಗೆಲ್ಲಿನಲ್ಲಿ ಆದರೂ ಸಂಪಿಗೆ ಹೂ ಉಂಟು. ಹಾಗೆ ವರ್ಷ ಪೂರ್ತಿ ಹೂ ಬಿಡುವಂತಹ 2 ಸಂಪಿಗೆ ಮರ. ಮುಂದೆ ಕಾಣುವುದು ನಮಗೆ ಅರ್ಧನಾರೀಶ್ವರ ಅಮ್ಮನವರು, ಪಾರ್ವತೀ ದೇವರು ಅಂತ ಹೇಳ್ತೇವೆ. ಅರ್ಧನಾರೀಶ್ವರ ಅಮ್ಮನವರು ಇದು ಕೂಡ ಹಿಂದೆ ಬಹಳ ಅಜೀರ್ಣವಾಗಿದ್ದಂತಹ ಸಂದರ್ಭ. ಕಳೆದ 7-8 ವರ್ಷ ಆಯಿತು. ಇದನ್ನು ಕೂಡ ನೂತನವಾಗಿ ಕಟ್ಟಿ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶೋತ್ಸವ ಆಗಿದೆ. ಇದು ಕೂಡ ನಮ್ಮ ಈಗಿನ ಆಡಳಿತ ಮುಕ್ತೇಶ್ವರರ ಕಾಲದಲ್ಲಿಯೇ ಜೀರ್ಣೋದ್ಧಾರ ಆಗಿ ನೂತನವಾಗಿ ಬಹಳ ಸುಂದರವಾಗಿ ಕಂಗೊಳಿಸುತ್ತಿದೆ. ಇಲ್ಲಿ ಆಗಲೇ ಹೇಳಿದ ಹಾಗೆ 2 ದೇವರು ಉತ್ಸವಕ್ಕೆ, ಈಶ್ವರ ಮತ್ತು ಪಾರ್ವತಿ ಉತ್ಸವಕ್ಕೆ 2 ದೇವರು ರಥೋತ್ಸವ ಸಂದರ್ಭದಲ್ಲಿ ಬಲಿ ಬರಡುವುದು, ಸುತ್ತು ಹೋಗುವುದು, ರಥೋತ್ಸವಕ್ಕೆ ಆಗೋದು 2 ದೇವರು. ಹಾಗಾಗಿ ನಮ್ಮ ಪಾರ್ವತೀ ದೇವರನ್ನು ಹೊರುವುದಕ್ಕೂ ಈಶ್ವರ ದೇವರನ್ನು ಹೊರುವುದಕ್ಕೂ 2 ಜನ ಬೇಕಾಗ್ತದೆ. ಅರ್ಧನಾರೀಶ್ವರ ಅಮ್ಮನವರು, ಪಾರ್ವತೀ ದೇವರು ಅಂತೇಳಿ ಹೇಳ್ತೇವೆ ನಾವು. ಈ ಭಾಗದಲ್ಲಿ ಕಾಣುತ್ತಿರೋದು ಇದು ಮಠ. ಮಠ ಅಂತೇಳಿದರೆ ಹಿಂದೆ ದ್ವೈತ ಮತ ಪ್ರಚಾರಕ್ಕಾಗಿ ಮಧ್ವಾಚಾರ್ಯರು ಈ ಕ್ಷೇತ್ರಕ್ಕೆ ಬಂದಾಗ ಅವರಾಗೆ ಉಂಬಳಿಗಾಗಿ ಬಿಟ್ಟದ್ದು ಅಂತೇಳಿ ಒಂದು ಕಥೆಯಲ್ಲಿ ಹೇಳ್ತಾರೆ. ಈ ದೇವಸ್ಥಾನವನ್ನು ಕಾವಲು ಕಾಯುವಂತಹ 2 ಜನ ಜಟ್ಟಿಗಳಿದ್ರಂತೆ. ಎಷ್ಟು ಶಕ್ತಿ ಅಂತೇಳಿದರೆ ಈ ಧ್ವಜ ಮರವನ್ನು 2 ಜನ ಜಟ್ಟಿಗಳೇ ನೆಟ್ಟಗೆ ನಿಲ್ಲಿಸ್ತಿದ್ರು ಅಂತೇಳಿ ಒಂದು ಪ್ರತೀತಿ ಉಂಟು. ಹಾಗೆ ಮಧ್ವಾಚಾರ್ಯರು ಬಂದಾಗ ಅವರನ್ನು ಒಳಗೆ ದೇವರ ದರ್ಶನಕ್ಕೆ ಒಳಗೆ ಬಿಡಲಿಲ್ಲ ಅಂತಹ ಜಟ್ಟಿಗಳು. ಆ ಸಂದರ್ಭದಲ್ಲಿ ಪರೀಕ್ಷೆ ಮಾಡುವುದಕ್ಕಾಗಿ ಮಧ್ವಾಚಾರ್ಯರು ಕಿರುಬೆರಳನ್ನು ನೆಲಕ್ಕೆ ಒತ್ತಿ ಹಿಡಿದುಕೊಂಡ್ರಂತೆ. ನಿಮಗಷ್ಟು ಶಕ್ತಿ ಉಂಟು ಅಂತಾದರೆ ನನ್ನ ಕಿರುಬೆರಳುಗಳನ್ನು ಅಲುಗಾಡಿಸಿ ಅಂತ. ಆಗ ಅವರಿಂದ ಆಗಲಿಲ್ಲ. ಹಾಗೆ ಮತ್ತೆ ಶರಣು ಬಂದ ಜಟ್ಟಿಗಳು ಬಳ್ಳಾಳರಲ್ಲಿ ದೂರು ಕೊಟ್ಟು ಮತ್ತೆ ಆ ಮಧ್ವಾಚಾರ್ಯರು ಬಂದ ಪ್ರತೀತಿಗಾಗಿ ನಾವೇನಾದರೂ ಒಂದು ವ್ಯವಸ್ಥೆ ಮಾಡಬೇಕಲ್ಲ ಅಂಥೇಳಿ ಅವರಿಗಾಗಿ ದೇವಸ್ಥಾನದಿಂದ ಉಂಬಳಿ ಬಿಟ್ಟ ಜಾಗ ಅಂಥೇಳಿ ಹೇಳ್ತಾರೆ. ಅದು ಈಗ ಕೃಷ್ಣ ಮಠ, ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದಂಥ ಪಲಿಮಾರು ಮಠದ ವಶ ಇದೆ. ಉಗ್ರ ನರಸಿಂಹ ದೇವರಲ್ಲಿ ಪೂಜನೀಯ ಮೂರ್ತಿ. ಪಕ್ಕದಲ್ಲಿ ಕಾಣುವುದು ಸರೋವರ, ಪುಷ್ಕರಣಿ. ನಾಡಿದ್ದು ಜಾತ್ರಾ ಉತ್ಸವ ಸಂದರ್ಭದಲ್ಲಿ ಕೊನೆಗೆ 9ನೇ ದಿನ ದೇವರು ಜಲಕಕ್ಕೆ ಹೋಗುವುದು. ನಮ್ಮ ಪಾರ್ವತಿ ಗುಡಿಯ ಪಕ್ಕದಲ್ಲಿ ಕಾಣುವ ಮೆಟ್ಟಿಲಿನಲ್ಲಿ ಇಳಿದು ಮತ್ತೆ ಸರೋವರದಲ್ಲಿ ದೇವರು ಜಳಕ ಆಗಿ ಅಲ್ಲಿ ಮಠದೊಳಗೆ ದೇವರು ಕೂತು ಅಲ್ಲಿ ವಿಶೇಷ ಪೂಜೆಯಾಗಿ ಮತ್ತೆ ದೇವಸ್ಥಾನದ ಎದುರು ಭಾಗದಲ್ಲಿ ಕಾಣುವ ಸುಮಾರು 70 ಮೆಟ್ಟಿಲುಗಳುಂಟು. ಈ ಭಾಗದಲ್ಲಿ ದೇವರ ಜಲಕಕ್ಕೆ ಬರುವ ನೀರು ತರುವ ಕೆರೆ ಅಲ್ಲಿ ಕಾಣುತ್ತದೆ, ಬಾವಿ. ಆ ಬಾವಿಯಿಂದಲೇ ದೇವರ ಜಳಕಕ್ಕೆ ನೀರಿನ ವ್ಯವಸ್ಥೆ ಆಗಬೇಕು. 70 ಮೆಟ್ಟಿಲುಗಳಲ್ಲಿ ದೇವರಿಗೆ ಜಳಕಕ್ಕೆ ನೀರನ್ನು ಹೊತ್ತುಕೊಂಡೇ ಬರುವುದು. ದೇವರಲ್ಲಿ ಜಳಕ ಆಗಿ ಅದೇ ಮಠದಲ್ಲಿ ಇದು ಕೂತು ದೇವರಿಗೆ ವಿಶೇಷ ಪೂಜೆ ಆಗಿ ಮತ್ತೆ ದೇವರು ಈ ಭಾಗದಲ್ಲಿ ಈ ಮೆಟ್ಟಿಲಿನಲ್ಲಿ ಮೇಲೆ ಬರುವುದು. ಮೇಲೆ ಬಂದು ಧ್ವಜ ಇಳಿಸಿ ಧ್ವಜ ಅವರೋಹಣ ಆಗಿ ಮತ್ತೆ ದೇವರು ಒಳಗೆ ಆಗೋದು. ಅಲ್ಲಿಗೆ ನಮ್ಮ ಜಾತ್ರೆ 9-10 ದಿನದ ಜಾತ್ರೆ ಸಂಪನ್ನಗೊಳ್ಳುವುದು. ಹಾಗೆ ಇದೆಲ್ಲ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಪ್ರದೇಶಗಳು. ಭಕ್ತಾದಿಗಳಿಗೆ ಮತ್ತೆ ಸೂಚಿಸುವುದಂತೇಳಿದರೆ ಆಗಲೇ ಹೇಳಿದ ಹಾಗೆ ಕ್ಷೇತ್ರದಲ್ಲಿ ನಡೆಯುವಂಥ ಎಲ್ಲ ಪಂಚಪರ್ವಗಳು, ನಾಗರ ಪಂಚಮಿಯಿಂದ ಹಿಡಿದು ಡಿಸೆಂಬರ್ನಲ್ಲಿ ನಡೆಯುವ ದೀಪೋತ್ಸವದವರೆಗೆ ಯಾವುದೇ ಪಂಚಪರ್ವಗಳು
ನಿಲ್ಲುವುದಿಲ್ಲ. ಅಂದರೆ ಪರಂಪರಾಗತವಾಗಿ ಅದು ನಡೀತಾನೆ ಉಂಟು. ಅದಕ್ಕೆಲ್ಲ ವಿಶೇಷ ಅಂತೇಳಿದರೆ ನಮ್ಮ ಕ್ಷೇತ್ರದಲ್ಲಿ ದೇವರನ್ನು ಪೂಜೆ ಮಾಡುವಂತಹ ತಂತ್ರಿ ವರ್ಗದವರು ಇರ್ಬೋದು, ಬ್ರಾಹ್ಮಣ ವರ್ಗದವರು ಇರ್ಬೋದು, ಇನ್ನು ಪರಿಚಾರಕರಾದಂಥ ದೇವಸ್ಥಾನದಲ್ಲಿ ಉದಾಹರಣೆಗೆ ದೇವರ ಕೆಲಸ ಮಾಡಬೇಕಾದ್ರೆ ಒಬ್ಬರಿಂದ ಇಬ್ಬರಿಂದ ಆಗೋದಿಲ್ಲ, ಅದಕ್ಕೆಲ್ಲ ಪರಿಚಾರಕರು ಅಂತ ಹೇಳಬೇಕು. ದೇವಾಡಿಗರಿಂದ ಹಿಡಿದು ತಂತ್ರಿಗಳವರೆಗೆ ನಮ್ಮಲ್ಲಿ ಈಗಲೂ ದೇವರ ಎಲ್ಲ ಕೆಲಸ ಕಾರ್ಯಗಳಿಗೆ, ಉದಾಹರಣೆಗೆ ಪೂಜೆಯ ಸಂದರ್ಭದಲ್ಲಿ ದೋಲುಗಂಟೆ ಬಾರಿಸೋರಾಗ್ಬೋದು, ದೀವಟಿಗೆ ಹಿಡಿಯೋರು ಇರ್ಬೋದು, ಅದೆಲ್ಲ ವಂಶ ಪಾರಂಪರಾಗತವಾಗಿ ಅವರ ಮನೆತನದ ಹಿರಿಯರು ಆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಬಂದಿದ್ದಾರೆ. ಅದೇ ಮನೆತನದವರು ಈಗಲೂ ಆ ಕೆಲಸ ಚಾಕರಿ ಮಾಡ್ತಾ ಬರ್ತಿದ್ದಾರೆ. ಹಾಗೆ ಕಳೆದು ಡಿಸೆಂಬರ್ನಲ್ಲಿ ನಡೆಯುವಂಥ ದೀಪೋತ್ಸವ ಕಳೆದ ಮೇಲೆ ಮತ್ತೆ ಸಿಗುವುದೇ ನಮಗೆ ವಿಶೇಷವಾದಂತಹ ಉತ್ಸವ. ಇದು ವಾರ್ಷಿಕ ಉತ್ಸವ. ಜನವರಿ ತಿಂಗಳ ಮಕರ ಸಂಕ್ರಮಣ, ಯಾವ ಕಾಲಕ್ಕೂ ಅದು ಬದಲಾಗೋದಿಲ್ಲ. ಜನವರಿ ತಿಂಗಳ ಮಕರ ಸಂಕ್ರಮಣ, ಧನುರ್ಮಾಸ ಕಳೆದು 29 ದಿನ ಕಳೆದು ಮಕರ ಮಾಸ ಆರಂಭದ ದಿನ ಧ್ವಜಾರೋಹಣಗೊಂಡು 9-10 ದಿನದ ಕಾಲ ವಿಶೇಷ ಉತ್ಸವಗಳು ನಡೀತದೆ. 8ನೇ ದಿನಕ್ಕೆ ಆಗುವಾಗ ದೇವರ ರಥೋತ್ಸವ, ಮಹಾರಥೋತ್ಸವ ಜರುಗ್ತದೆ. ಇಲ್ಲಿ ಆಗಲೇ ಹೇಳಿದ ಹಾಗೆ 2 ದೇವರನ್ನು ಹೊರುವವರಕ್ಕೂ ಕೂಡ 2 ಜನ ಬ್ರಾಹ್ಮಣರು ಪ್ರತ್ಯೇಕವಾಗಿ ಬೇಕು, ತಂತ್ರಿಗಳು ಬೇಕು, 4 ಜನ ದೀವಟಿಗೆಯರು ಬೇಕು, ದೋಳುಗಂಟೆಯವರು ಬೇಕು, ಛತ್ರದವರು ಬೇಕು, ಚಾಮರದವರು ಬೇಕು. ಇದೆಲ್ಲ ವಿಶೇಷವಾದಂತಹ ಉತ್ಸವಗಳು ಪರಂಪರಾಗತವಾಗಿ ನಡೀತಾನೆ ಉಂಟು. ಇದೆಲ್ಲ ನಮ್ಮ ಈಗಿನ ಆಡಳಿತ ಮುಕ್ತೇಶ್ವರರಂಥ ಡಾಕ್ಟರ್ ಜೀವೇಂದ್ರ ಬಳ್ಳಾಳರು ಕ್ಷೇತ್ರದಲ್ಲಿ ಆಗುವಂಥ ಯಾವುದೇ ಕಾರ್ಯಕಲಾಪಗಳನ್ನು ಈವರೆಗೆ ಅವರು ನಿಲ್ಲಿಸಿದ್ದಿಲ್ಲ. ಅಂದರೆ ದೇವರ ಇದೆಲ್ಲ ಆಗ್ತಿರುವುದು ಒಂದು ದೇವರ ಅನುಗ್ರಹದಿಂದ, ಇನ್ನೊಂದು ಅವರ ಮುಕ್ತೇಶ್ವರರ ಉತ್ಸಾಹದಿಂದ. ಹಾಗಾಗಿ ಈ ಕೆಲಸ ಕಾರ್ಯಗಳಲ್ಲೆಲ್ಲ ಭಕ್ತಾಭೀಷ್ಟ, ಅಂದರೆ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು, ಅವರಿಗೆ ಬರುವಂಥ ಕಷ್ಟ ನಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಡುವಂತಹ ಶಕ್ತಿಯುಳ್ಳ ಪರಮೇಶ್ವರ ಕಾಂತೇಶ್ವರ ಸದಾ ಅನುಗ್ರಹಿಸುತ್ತಾನೆಂಬಂತಹ ನಂಬಿಕೆಯೊಂದಿಗೆ ಕ್ಷೇತ್ರವು ಈ ರೀತಿಯಾಗಿ ಬೆಳಗ್ತಾ ಉಂಟು. ಈಗಾಗಲೇ ಹೇಳಿದ ಹಾಗೆ ಧ್ವಜಾರೋಹಣ ದಿನ ಮಧ್ಯಾಹ್ನದ ಹೊತ್ತಿಗೆ ಧ್ವಜಾರೋಹಣ ಗೈದು ರಾತ್ರಿ ಉತ್ಸವ ಬಲಿ ಆಗ್ತದೆ. ಈಗ ವಿಶೇಷವಾಗಿ ಇತ್ತೀಚಿನ ಕೆಲವಾರು ವರ್ಷಗಳಿಂದ ಬಂದಂಥ ಯಾತ್ರಿಕರಿಗೆ ಅನ್ನದಾಸೋಹ, ಅಂದರೆ ಅನ್ನ ಸಂತರ್ಪಣೆಯ ಕಾರ್ಯಕ್ರಮಗಳು ಕೂಡ ಉಂಟು. ಮಧ್ಯಾಹ್ನದ ಹೊತ್ತು ಬಂದವರಿಗೆ ಅನ್ನ, ರಾತ್ರಿ ಹೊತ್ತು ಬಂದವರಿಗೆ ಏನಾದರೂ ದೇವರ ದರ್ಶನ ಮಾಡಿ ಮನಸ್ಸನ್ನು ರಂಜಿಸುವಂತಹ ಮನೋರಂಜನೆ ಕಾರ್ಯಕ್ರಮಗಳು, ಇದೆಲ್ಲ ಯಕ್ಷಗಾನ, ನಾಟಕ, ಭರತನಾಟ್ಯ, ಸಂಗೀತ ಇಂಥದ್ದೆಲ್ಲ ಕಾರ್ಯಕ್ರಮಗಳು ನಡೀತಾನೆ ಉಂಟು. ಇವಾಗ ಒಂದೊಂದು ವರ್ಷ ಕಾರ್ಯಕ್ರಮ ಕೊಡುವುದಕ್ಕೆ ಅನಾನುಕೂಲತೆಗಳೆಲ್ಲ ಇರುತ್ತದೆ, ಅದೆಲ್ಲ ತಾಂತ್ರಿಕವಾಗಿ ಬರುವಂತಹ ಸಮಸ್ಯೆಗಳು, ಅದಕ್ಕೆಲ್ಲ ಇದೆಲ್ಲ. ಆದರೆ ದೇವರ ಕಾರ್ಯಗಳು ಯಾವುದೂ ಇಷ್ಟೊತ್ತು ನಿಂತದ್ದಿಲ್ಲ. ಇನ್ನು ಕ್ಷೇತ್ರದಲ್ಲಿ ಪರಿವಾರ ದೇವರುಗಳು ಅಂತೇಳಿ ಆಗಲೇ ಹೇಳಿದ ಹಾಗೆ ನಮ್ಮದು ಗಣಪತಿ ದೇವರು, ಹಾಗೆ ಒಳಗೆ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ, ಹೊರಗೆ ಪಾರ್ವತಿ ಅಮ್ಮನವರು, ಇಲ್ಲಿ ಬಂದರೆ ವೆಂಕಟರಮಣ ದೇವರು, ಇದು ಲಕ್ಷ್ಮೀ ವೆಂಕಟೇಶ್ವರ. ಹಾಗಾಗಿ ವೆಂಕಟರಮಣ ದೇವಸ್ಥಾನ. ಇನ್ನು ಅಲ್ಲಿ ರಥಬೀದಿಯಲ್ಲಿ ವೀರಭದ್ರ ಸ್ವಾಮಿ, ಹೊರಗೆ ಅಮ್ಮನವರ ಪಾರ್ವತಿ ಪರಮೇಶ್ವರರ ಗುಡಿಯ ಪಕ್ಕದಲ್ಲಿ ಕೆಳಗೆ ಕಾಲಭೈರವನ ಗುಡಿ ಇದೆ. ಹಾಗೆ ಅಲ್ಲಿ ನಾಗಬ್ರಹ್ಮ ಇದೆ, ನಾಗದೇವರ ನಾಗಬನ ಇದೆ. ಇದೆಲ್ಲ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪರಿವಾರ ದೇವರುಗಳ ಆರಾಧನೆ ಕೂಡ ಭಾಳ ವ್ಯವಸ್ಥಿತವಾಗಿ ನಡೀತದೆ.